ನಾನೊಂದು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ಬಹಳಷ್ಟು ಹೋರಾಟಗಳ ನಂತರ ನಾವು ವಿಶೇಷವಾಗಿ ಕೊಲ್ತಿಗೆ ಗ್ರಾಮದಲ್ಲಿ ಒಂದು ಹೋರಾಟ ನಡೀತದೆ. ಇದು ಮಹತ್ವ ಯಾಕೆ ಬಂತು ಅಂದರೆ, ಮೊನ್ನೆ ಕಳೆದ ವಾರ ತಾನೇ ನಾವು ಡೆಲ್ಲಿಗೆ ಹೋಗಿ ಒಂದು ಪ್ರತಿಭಟನೆ ಮಾಡಿ 144 ಸೆಕ್ಷನ್ ಇದ್ದಾಗ ಕೂಡ ಪ್ರತಿಭಟನೆ ಮಾಡಿ ಯಶಸ್ವಿಯಾಗಿ ಬಂದಿದ್ದೇವೆ. ಈ ಡೆಲ್ಲಿಯ ಹೋರಾಟದ ಏನು ಫಲಶ್ರುತಿ ಏನು ಅನ್ನೋ ಬಗ್ಗೆ ಈ ಸಭೆಯಲ್ಲಿ ಮಾಹಿತಿ ಖಂಡಿತವಾಗಿ ನಮ್ಮ ಹೋರಾಟಗಾರರು ಜನರಿಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಈ ಸಭೆಗೆ ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಕೂಡ ಬರಬೇಕು. ಈ ಹೋರಾಟದ ಸಭೆಯ ಆಗುಹೋಗುಗಳ ಬಗ್ಗೆ ಜನತೆಗೆ ತಿಳಿಸಿಕೊಡುವಲ್ಲಿ ನಿಮ್ಮ ಪಾತ್ರ ಕೂಡ ಬಹಳಷ್ಟು ದೊಡ್ಡದಿದೆ. ಅದನ್ನು ನೀವು ಮಾಡಬೇಕು ಅಂತ ನಮ್ಮೊಂದು ಕಳಕಳಿಯ ವಿನಂತಿ ಮಾಡ್ತಾ, ಕೆಲವೊಂದು ವಿಚಾರಗಳು ಇಲ್ಲಿವರೆಗೆ ಏನು ನಾವು ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಾಳೆ ಕೆಲವೊಂದು ವಿಚಾರಗಳು ಪ್ರಸ್ತಾಪವಾಗಲಿಕ್ಕಿದೆ. ಆದ್ದರಿಂದ ಎಲ್ಲರೂ ಇದಕ್ಕೆ ಭಾಗವಹಿಸಬೇಕಂತ ನನ್ನೊಂದು ವಿನಂತಿ. ಈಗ ಹೋರಾಟ ಸಮಿತಿ ಮೊನ್ನೆಯಿಂದ ಬಂದದ್ದು ಮೊನ್ನೆಯಿಂದ ಬಂದಿದೆ. ಆಂದೋಲನದಲ್ಲಿ ಎಂತ ಆಗ್ರಹ ಮಾಡ್ತಿದ್ದೀರಿ? ಆಂದೋಲನ ಕೇವಲ ಇದು ಈಗ ಈಗ ಸೌಜನ್ಯ ಬಿಟ್ಟು ನಿರ್ಭಯ ಧರ್ಮಸ್ಥಳ, ಯಾಕಂದರೆ ನ್ಯಾಷನಲ್ ಮೀಡಿಯಾಗಳು ವಿಕ್ಟಿಮ್ ಹೆಸರು ಹೇಳಿದಾಗ ಅದನ್ನು ಪ್ರಚಾರ ಮಾಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದು ನಿರ್ಭಯ ಧರ್ಮಸ್ಥಳ ಆಗಿ ಕನ್ವರ್ಟ್ ಮಾಡಿಕೊಂಡು ಮೊನ್ನೆ ಡೆಲ್ಲಿ ಪ್ರತಿಭಟನೆ ಮಾಡಿದರು. ಯಾಕಂದರೆ ಅದು ಭಾಳಷ್ಟು ಮಾಧ್ಯಮಗಳು ನೇಷನ್ ವೈಡು ಪ್ರಸಾರ ಕೂಡ ಮಾಡಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಕೆಲವೊಂದು ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿದೆ. ಈ ನಿರ್ಭಯ ಧರ್ಮಸ್ಥಳ ಕೇಸ್ ಬಿಟ್ಟು ಹೊರತಾಗಿ ಇನ್ನೂ ಕೆಲವೊಂದು ಪ್ರಕರಣಗಳಲ್ಲಿ ರಿಪೋರ್ಟ್ ಆಗಿ ನಮ್ಮ ದಕ್ಷಿಣ ಕನ್ನಡ SP ವ್ಯಾಪ್ತಿಯಲ್ಲಿ ಬರುವ ಕಾರಣ ಅದು ಕೂಡ ನಮ್ಮದೊಂದು ಆಗ್ರಹ ಇದೆ. ಯಾಕಂದರೆ ಮಮತಾ ಕೇಸ್ ಇದೆ, ಪದ್ಮಲತಾ, ವೇದವಲ್ಲಿ, ಈ ಎಲ್ಲ ಕೇಸ್ಗಳು ಕೂಡ ಇನ್ನೂ ಕೂಡ ರಿಪೋರ್ಟ್ ಆಗಿ ಬಿದ್ದಿರುವ ಕಾರಣ ಅದನ್ನು ಅದನ್ನು ತನಿಖೆಗೆ ಒಳಪಡಿಸಬೇಕು ಅನ್ನೋ ಬಗ್ಗೆ ನಮ್ಮ ಆಗ್ರಹ ಇದೆ. ನಿನ್ನೆ ಮೊನ್ನೆ ಕೂಡ SP ಅವರನ್ನು ಭೇಟಿ ಮಾಡಿ ಮಮತಾ ಕೇಸನ್ನು ತನಿಖೆಗೆ ನಾವು ಕೈಗೆತ್ತಿಕೊಳ್ತೇವೆ ಅಂತ ನಮಗೆ ಭರವಸೆಯನ್ನು ಕೂಡ SP ಅವರು ಕೊಟ್ಟಿದ್ದಾರೆ. ಆದರೆ ನಮ್ಗೆ ಕೇವಲ ಈ ಒಂದು ಅತ್ಯಾಚಾರ ಕೊಲೆ ಮಾತ್ರ ಅಲ್ಲ, ಯಾಕಂದರೆ ಈ ಕೇಸಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯಾಯಾಲಯದ ಅಂಡರಲ್ಲಿ ಬಂದಾಗಿದೆ ಈ ಕೇಸು. ಅದಕ್ಕೆ ಕೆಲವೊಂದು ಟೆಕ್ನಿಕಲ್ ರೀಸನ್ಗಳು ಕೂಡ ಇದೆ ಇದರಲ್ಲಿ. ಅಂದರೆ ವೆಕ್ಯುಟಲ್ ಕಮಿಟಿ ಯಾಕೆ ಮಾಡಲಿಲ್ಲ ಅಂತ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರೈಮ್ ಕೈಗೊಳ್ಳಿಲ್ಲ, 8 ತಿಂಗಳಾಯಿತು ಜಜ್ಮೆಂಟ್ ಆಗಿ, ಯಾಕೆ ಕ್ರೈಮ್ ಕೈಗೊಳ್ಳಿಲ್ಲ ಅಂತ. ಅದು ನ್ಯಾಯಾಲಯದ ಅಂಡರಲ್ಲಿ ಬರುವಂಥದ್ದಲ್ಲ, ಅದು ಸರ್ಕಾರದ ಅಂಡರಲ್ಲಿ ಬರುವಂಥದ್ದು ಎಕ್ವಿಟಲ್ ಕಮಿಟಿ ಅನ್ನುವಂಥದ್ದು. ಅದರಿಂದ ಎಕ್ವಿಟಲ್ ಕಮಿಟಿ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು. ಅದು ಪ್ರೋಸೆಸ್ಸಲ್ಲಿದೆ. ಪ್ರತಿ ಸಾರಿಯೂ SP ಭೇಟಿ ಮಾಡಿದಾಗ ಇಲ್ಲಿಂದ ರಿಪೋರ್ಟ್ ಪ್ರೋಸೆಸ್ಸಲ್ಲಿದೆ, ನಾವು ಮಾಡ್ತೇವೆ. ಅದು ಕಮಿಟಿ ಫಾರ್ಮ್ ಆಗಬೇಕು, ಮೇಯ್ನಾಗಿ ಕಮಿಟಿ ಫಾರ್ಮ್ ಆಗಬೇಕು. ಅದು ಯಾವ ರೀತಿ, ಅದು ಈ ಕೇಸು ಈಗ ಈ ರೇಪ್ ಆ್ಯಂಡ್ ಮರ್ಡರ್ ಕೇಸು ಕೋರ್ಟಲ್ಲಿ ಡಿಸೈಡ್ ಆದಾಗ ಅದು ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಗಿ ಬಂದರೂ ಬರ್ಬೋದು. ಯಾಕೆಂದರೆ ಎಕ್ವಿಟಲ್ ಕಮಿಟಿ ಯಾಕೆ ಮಾಡಬೇಕು ಅಂತ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ನಮ್ಮ ಮೇಜರ್ ಇದರಲ್ಲಿ ಈ ಕೇಸಲ್ಲಿ ನಮ್ಮದು ಆಗ್ರಹ ಇರುವಂಥದ್ದು. ಅಂದರೆ ಇನ್ವೆಸ್ಟಿಗೇಷನ್ ಆಗುವಂಥದ್ದು ಬಿಡುವಂಥದ್ದು ಅದು ನ್ಯಾಯಾಲಯದ ಸುಪರ್ದಿಯಲ್ಲಿರುವ ಕಾರಣ ಅದು ಸರ್ಕಾರದ ಅಂಡರಲ್ಲಿ ಬರೋದು ಭಾರಿ ಕಡಿಮೆ. ಯಾಕಂದರೆ ಅವರು ಸರ್ಕಾರಕ್ಕೆ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕುವುದು ಬಿಟ್ಟರೆ, ಅಂದರೆ ಈ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮಗೇನು ತೊಂದರೆ ಇಲ್ಲ ಅಂತೇಳಿ ಗೌರ್ಮೆಂಟ್ನವ್ರು ಮಾಡ್ಬೋದು ಬಿಟ್ಟರೆ ಬೇರೆ ಏನು ಗೌರ್ಮೆಂಟ್ನವರೊಟ್ಟಿಗೆ ಅಷ್ಟರ ಮಟ್ಟಿಗೆ ಉಳಿದಿಲ್ಲ ಅಂತ. ಒಂದು ಎಕ್ವಿಟಲ್ ಕಮಿಟಿ ಮಾಡಿಲ್ಲ. ಯಾಕೆ ಉಳಿದಿರೋ ಕೊಲೆ ಕೇಸ್ಗಳ ಬಗ್ಗೆ ಯಾಕೆ ನಿಮ್ಮ ತನಿಖೆ ಆಗಲಿಲ್ಲ ಅಂತ.